ಮೋಟಾರು ವಾಹನ ಚಾಲನೆ ಕಾಯ್ದೆ ಉಲ್ಲಂಘನೆಗೆ ಸಂಬಂಧಿಸಿ ಹಳೆ ಪ್ರಕರಣಗಳಲ್ಲಿ 50% ರಿಯಾಯಿತಿಯಡಿ ದಂಡ ಪಾವತಿಸಲು ಸರ್ಕಾರ ಅವಕಾಶ ನೀಡಿತು. ಅದರಂತೆ ಮಂಗಳೂರು ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಆಗಸ್ಟ್ 23 ರಿಂದ ಸೆಪ್ಟೆಂಬರ್ 12 ರವರೆಗೆ 42,600 ಮಂದಿ ವಾಹನ ಮಾಲಕರು ದಂಡ ಪಾವತಿಸ್ತಾ ಇದ್ದಾರೆ. ಈ ಅವಧಿಯಲ್ಲಿ ಒಟ್ಟು 1,07,00,000 ರೂಪಾಯಿ ದಂಡ ಸಂಗ್ರಹವಾಗಿದೆ ಅಂತ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ. ಲಕ್ಕಿ ಸ್ಕೀಮ್ಗಳ ಹೆಸರಿನಲ್ಲಿ ಜನರಿಗೆ ವಂಚನೆ ಮಾಡುವವರ ವಿರುದ್ಧ ಪೊಲೀಸ್ ಇಲಾಖೆ ನಿಗಾ ಇರಿಸಿದೆ. ಸ್ಕೀಮ್ಗಳನ್ನು ನಡೆಸುವವರ ಪರಿಶೀಲನೆ ನಡೆಸಲಾಗಿದೆ. ಸಾರ್ವಜನಿಕರಿಂದ ಮೋಸದ ಬಗ್ಗೆ ದೂರು ಬಂದಾಗ ಕ್ರಮ ವಹಿಸಲಾಗುತ್ತೆ. ಪರಿಶೀಲನೆಯ ಸಂದರ್ಭದಲ್ಲಿಯೂ ಜನರಿಗೆ ಸಮಸ್ಯೆಯಾಗುತ್ತಿದೆ ಅಂತ ಕಂಡು ಬಂದಾಗ ಅಂತಹವರ ಮೇಲೆ ಕ್ರಮ ಆಗಲಿದೆ. ಕೆಲವೊಂದು ಸಂಸ್ಥೆಗಳು ನೋಂದಣಿ ಆಗದೆ ಹಲವು ವರ್ಷಗಳಿಂದ ಕಾರ್ಯಾಚರಿಸ್ತಾ ಇರುವುದು ಗಮನಕ್ಕೆ ಬಂದಿದೆ ಅಂತ ಕಮಿಷನರ್ ತಿಳಿಸಿದರು. ಈಗ 50% ಡಿಸ್ಕೌಂಟ್ ಕೊಟ್ಟಿದ್ದಾರೆ. ನಮಗೇನಾಗುತ್ತೆ ಅಂದರೆ ದೇರ್ ಆರ್ 2 ways ದೇ ಡೂ ಇಟ್. ಒಂದು ಡೈರೆಕ್ಟಾಗಿ ಪೊಲೀಸ್ ಸ್ಟೇಷನ್ಗೆ ಬರೋದು, ಎರಡನೇದು ನಮ್ಮವ್ರ ಅವ್ರ ಹತ್ರ ಹೋಗಿ ಕಲೆಕ್ಟ್ ಮಾಡೋದು. ಆ್ಯಂಡ್ ದ ಥರ್ಡ್ ಥಿಂಗ್ ಈಸ್ ವಿ ಗಿವ್ ದೆಮ್ ಎ ಚಾನ್ಸ್ ಟು ಗೋ ಟು ದಿ ಕೋರ್ಟ್ ಆನ್ ಡೇ ಆಫ್ ಲೋಕ್ ಅದಾಲತ್ ವಿಚ್ ಈಸ್ ಟುಮಾರೋ. ಇವತ್ತು ಲಾಸ್ಟ್ ಡೇ ಸರ್. ಸೊ ಇವತ್ತು ನಾಳೆ ಲೋಕ ಅದಾಲತ್ ಇರ್ತದೆ. ಸೊ ಒನ್ಸ್ ದಟ್ ಈಸ್ ಓವರ್ ವಿಲ್ ಗೆಟ್ ಎ ಕ್ಲಿಯರ್ ಫಿಗರ್ ಆಫ್ ಎಷ್ಟು ಜನ ಆಗಿದೆ ಏನಂತ ಗೊತ್ತಾಗ್ತದೆ. ಆಗ ಟ್ರಾಫಿಕಿಂದ ಕೊಟ್ಬಿಡ್ತೀವಿ. ಸೊ ಆ ಸ್ಕೀಮ್ ಕೊಟ್ಟ ಮೇಲೆ 42,600 ಜನ ಫೈನ್ ಕಟ್ಟಿದ್ದಾರೆ. ಆ 50% ಡಿಸ್ಕೌಂಟಲ್ಲಿ 1,07,00,000 ಆಗಿದೆ. ಜನವರಿ 23 ಈವರೆಗೆ, 23/8 ಇಂದ 12/9 ವರೆಗೆ 20 ಡೇಸ್ ಅನ್ಕೊಂಡು.